ಇವತ್ತು ನಾನು ನಿಮಗೆ ಇನ್ನೂ ಒಂದು ನಮ್ಮ ಮಂಗಳೂರು ಕಡೆ ಮಾಡುವಂಥ ಅದ್ಭುತವಾಗಿರುವಂಥ ರೆಸಿಪಿಯ ಬಗ್ಗೆ ಹೇಳ್ತಾ ಇದ್ದೇನೆ. ನಮ್ಮೂರ ಕಡೆ ಈ ಕೊಂಕಣೀಸ್ ಮನೆಗಳಲ್ಲಿ ರೆಗ್ಯುಲರ್ ಆಗಿ ಅಥವಾ ಅವರ ಫಂಕ್ಷನ್ಗಳಲ್ಲಿ ಈ ದಾಲ್ ತೋವೆಯನ್ನು ಮಾಡ್ತಾರೆ. ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತಂದರೆ 5 ನಿಮಿಷದಲ್ಲಿ ಮಾಡ್ಬೋದು ಮತ್ತು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ತೋವೆ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜನೇ ಬೇರೆ. ಒಂದ್ಸರಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ದಾಲ್ ತೋವೆಯನ್ನು ಮಾಡೋದಕ್ಕೆ ಹೆಸರು ಬೇಳೆ ಕೂಡ ಉಪಯೋಗ ಮಾಡ್ತಾರೆ, ತೊಗರಿ ಬೇಳೆ ಕೂಡ ಉಪಯೋಗ ಮಾಡ್ತಾರೆ. ತೊಗರಿ ಬೇಳೆದು ರೆಸಿಪಿ ನಾನು ಲಾಸ್ಟ್ ಟೈಮ್ ಹಾಕಿದೆ. ಸೊ ಈ ಸರಿ ನಾನು ಹೆಸರು ಬೇಳೆಯನ್ನು ತಗೊತಾ ಇದ್ದೇನೆ. ನೀವು ಇದನ್ನು ಒಂದು 5 ರಿಂದ 10 ನಿಮಿಷ ನೀರಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟರೆ ತುಂಬ ಒಳ್ಳೆಯದು. ಯಾಕಂತಂದರೆ ಬೇಳೆ ಬೇಗ ಬೇಯುತ್ತೆ. ನೋಡಿ 10 ನಿಮಿಷ ಈ ದಾಲನ್ನು ನೆನೆಸಿಟ್ಟಿದ್ದೇನೆ, ಹಾಗೆ ಇದನ್ನ ತೊಳ್ಕೊಂಡಿದ್ದೇನೆ. ಇವಾಗ ಇದನ್ನ ಬೇಯಲಿಕ್ಕೆ ಇಟ್ಬಿಡ. ದಾಲನ್ನು ನಾವು ಕುಕ್ಕರಲ್ಲಿ ಬೇಯಿಸೋಣ. ಒಂದು 3-4 ವಿಷಲ್ ಹಾಕಿಸಿದ್ರೆ ಕ್ಲೀನಾಗಿ ಬೇಯುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕು. ದಾಲ್ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕೊಳ್ಳಿ. 1.5 ಬೌಲಷ್ಟು ನೀರನ್ನು ಹಾಕ್ತಾ ಇದ್ದೇನೆ. 2 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಟೀ ಚಮಚದಷ್ಟು ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ. ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಕಲರ್ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ದಾಲ್ ಚೆನ್ನಾಗಿ ಬೇಯಲಿಕ್ಕೆ ಮತ್ತು ಅರೋಮಾ ಚೆನ್ನಾಗಿ ಬರಲಿಕ್ಕೆ 1 ಚಮಚದಷ್ಟು ನಾನು ತುಪ್ಪವನ್ನು ಹಾಕೊತಾ ಇದ್ದೇನೆ. ಇಲ್ಲಿಕ್ಕೆ ಇಟ್ಟಿದ್ದೇನೆ. 3 ರಿಂದ 5 ವಿಷಲಾದರೂ ಹಾಕಿಸ್ಕೋಬೇಕು. ಯಾಕಂತಂದರೆ ದಾಲ್ ಎಷ್ಟು ಮೆತ್ತಗೆ ಬೇಯುತ್ತೋ ನಮಗೆ ಅಂದರೆ ಈ ತೊವ್ವೆ ಇದೆಯಲ್ವ ಸೂಪರಾಗಿ ಬರುತ್ತೆ. ನೋಡಿ, ಒಂದು 4 ವಿಷಲ್ ಹಾಕಿಸ್ಕೊಂಡಿದ್ದೇನೆ. ತುಂಬ ಚೆಂದ ಬೆಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಸಖತ್ತಾಗಿ ಬೆಂದಿದೆ ಅಂತ. ಇದನ್ನ ನಾವು ಒಂದಷ್ಟು ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕು. ಜಸ್ಟ್ ಸ್ಪೂನಿಂದ ಈ ಥರ ನೀವು ಮಾಡಿದರೂ ಕೂಡ ಆಗುತ್ತೆ. ನಾನೊಂದು ಬೀಟರಿಂದ ಕ್ಲೀನಾಗಿ ಇದನ್ನ ಬೀಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇದೆ ಅಂತ. ಇದು ತುಂಬ ದಪ್ಪ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಚೂರು ನೀರನ್ನು ಹಾಕೊತಾ ಇದ್ದೇನೆ. ನೀರು ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಇದನ್ನ ನಾವು ಕಲಿಸ್ಕೋಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಹದ ನನಗೆ ಪರ್ಫೆಕ್ಟ್ ಆಗಿದೆ. ನೀರು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊತಾ ಇದ್ದೇನೆ. ನೋಡಿ, ಒಂದು ಸ್ವಲ್ಪ ಲಿಂಬೆ ರಸ ಕೂಡ ಹಿಂಡ್ಕೋಬೇಕಾಗುತ್ತೆ. ಲಿಂಬೆ ರಸ ಆಪ್ಷನಲ್, ಕೆಲವರು ಹಾಕೊತಾರೆ, ಕೆಲವರು ಹಾಕಲ್ಲ. ನಮಗೊಂದು ಸ್ವಲ್ಪ ಅಂದರೆ ಈ ಸೋರ್ ಅಥವಾ ಈ ಹುಳಿ ಫ್ಲೇವರ್ ಅಂತಂದರೆ ಇಷ್ಟ, ನಾವು ಹಾಕೊತೀವಿ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನ ಇನ್ನೊಂದು ರೌಂಡು ನಾವು ಕುದಿಸ್ಕೊಳ್ಳೋಣ. ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ ಸ್ಟವ್ವಲ್ಲಿ. ಒಂದು ಸ್ವಲ್ಪ ಹೊತ್ತಿದ್ದು ಕುದಿಲಿ. ಇದು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಸಾಕು. ಕುದಿದ್ರೆ ನಾನು ಸ್ಟವನ್ನು ಬಂದ್ ಮಾಡಿದ್ನ ಕೆಳಗಡೆ ಇಳಿಸ್ತಾ ಇದ್ದೇನೆ. ಒಗ್ಗರಣೆನ ನಾವು ಸ್ವಲ್ಪ ರಿಚ್ ಆಗಿ ಕೊಡಬೇಕಾಗುತ್ತೆ. ಆವಾಗಲೇ ಅದರ ಫ್ಲೇವರ್ ಅಥವಾ ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ತುಂಬ ಒಳ್ಳೆಯದು. ಮೊದಲಿಗೆ 1 ಚಮಚದಷ್ಟು ಅಂದರೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ. 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕೋಬೇಕು. ಸಾಸಿವೆ ಮತ್ತು ಜೀರಿಗೆ ಫಸ್ಟ್ ಸಿಡಿಬೇಕು. ಅದಾದ ನಂತರ ಬೇರೆ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕೋಬೇಕು. ಸಾಸಿವೆ ಜೀರಿಗೆ ಸಿಡಿದಾದ ನಂತರ 1 ಒಣಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋಬೇಕು. ಹಾಗೆ ಸ್ವಲ್ಪ ಶುಂಠಿಯನ್ನು ತುಂಡಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಶುಂಠಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಆ ತೋವೆದು ಅರೋಮನೆ ಚೇಂಜ್ ಆಗೋಗೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಏನು ಅಂತಂದರೆ ಒಗ್ಗರಣೆ ಯಾವಾಗಲೂ ಕಮ್ಮಿ ಉರಿ ಇಟ್ಕೊಂಡು ಹಾಕ್ಕೊಳ್ಳಿ. ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಕರಟಿಸೋಕೆ ಬಿಡಬೇಡಿ. ಇದೀಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಸಾಕಿಷ್ಟು ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ನೋಡಿ, ತೊವ್ವೆ ಬಿಸಿ ಬಿಸಿ ಆಗಿದೆ. ಬಿಸಿ ಬಿಸಿ ಇರುವಾಗಲೇ ನೀವು ಈ ಒಗ್ಗರಣೆನ ಹಾಕೋಬೇಕು. ತಕ್ಷಣ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇಮಿಡಿಯೇಟ್ ಆಗಿ ಈ ಪಾತ್ರೆನ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆವಾಗ ಆ ಒಗ್ಗರಣೆದು ಫ್ಲೇವರ್ ಇದೆಯಲ್ವ ತೊವ್ವೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದ ನಂತರ ಓಪನ್ ಮಾಡ್ಬೋದು. ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ. ಅಂದರೆ ಕೇವಲ ಒಂದು 5 ನಿಮಿಷದೊಳಗಡೆ ಮಾಡ್ಬೋದು. ಮತ್ತು ಆ ಘಮ ಇರ್ಬೋದು, ಆ ಅರೋಮಾ ಇರ್ಬೋದು, ಆ ರುಚಿ ಇರ್ಬೋದು, ತುಂಬ ಅದ್ಭುತವಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ನೀವು ತಿಂತಾ ಇದ್ದರೆ ಇನ್ನಷ್ಟು ಊಟ ಮಾಡೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಗಳು ಬೇರೆ ಯಾವುದು ಪದಾರ್ಥ ತಿನ್ನಲ್ಲ, ಆದರೆ ದಾಲ್ ತೋವೆ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ತುಂಬ ಇಷ್ಟ ಇದು. ಒಂದ್ಸರಿ ನೀವು ಟ್ರೈ ಮಾಡಿ ಫೀಡ್ಬ್ಯಾಕ್ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.